ಹಲಸಿನ ಬೀಜ, ವಿಚ್ ಇಸ್ ಅ ಪ್ರೋಟೀನ್. ನಂಬರ್ ಹೆಸರು ಜಯಂತಿ. ಖಾರ ಅಲ್ಲ? ಖಾರ ಐಟಮ್. ಮೇನ್ ಡಿಶ್ ಇದಲ್ಲ ಇದು ಬಿರಿಯಾನಿ ಡಿಶ್. ಹಲಸಿನಕಾಯಿ ಕಬಾಬ್. ಕಾಯಿ ಎಣ್ಣೆ. ಇದು ಏನು ಮಾಡಿದ್ದೀರಾ ನೀವು? ಹಲಸಿನ ಬೀಜದ ಪಾಯಸ. ಹಲಸಿನ ಬೀಜ ಏನೆಲ್ಲ ಉಪಯೋಗ ಮಾಡಿದ್ದೀರಿ ಅದರಲ್ಲಿ? ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀರಿ? ಹಲಸಿನ ಬೀಜ, ಮತ್ತು ತೆಂಗಿನ ಹಾಲು, ಮತ್ತು ಬೆಲ್ಲ ಅಷ್ಟೇ ಮತ್ತು ಅದರಲ್ಲಿ ಇದು ಹಲಸಿನ ಸೊಳ ಕಟ್ ಮಾಡಿಟ್ಟು ಇದು ಅದಕ್ಕೆ ದ್ರಾಕ್ಷೆ ಬೀಜ ಅದೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಟೇಸ್ಟ್ ಮಾಡೋದಾ? ಬೆಲ್ಲ ಉಪಯೋಗ ಮಾಡಿದ್ದೀರಲ್ಲ? ಥ್ಯಾಂಕ್ ಯು. ನೀವೇನು ಮಾಡಿದ್ದೀರಿ? ಹಲಸಿನ ಬೀಜದ್ದು ಪುಟ್ಟು ಹೇಗೆ ಮಾಡಿ? ಕಾಲಂಶ ಇದು ಬೆಳ್ತಿಗೆ ಹಾಕಿ ತೆಗಿಬೇಕು, ಮುಕ್ಕಾಲಂಶ ಇದು ಹಲಸಿನ ಬೀಜ ತಗೊಳ್ಬೇಕು. ಅದನ್ನು ಇದು ಮಾಡಬೇಕು, ಹಾಲು ಬರಿಸಿ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ಅದನ್ನು ಕಾಯಿಸಿದ ಮೇಲೆ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಬೇಕು. ಮತ್ತು ಎರಡನ್ನು ಮಿಕ್ಸ್ ಮಾಡಿ ಉಪ್ಪಿದು ನೀರು ಅದಕ್ಕೆ ಹಾಕಿ 10 ನಿಮಿಷ ಇಡಬೇಕು. ಮತ್ತು ಇದು ಮಾಡೋದು ಮಿಕ್ಸ್ ಮಾಡಿ ಅದು ಇದರ ಇದು ಹುಟ್ಟಿದ ಪಾತ್ರೆಯಲ್ಲಿ ಮೊದಲು ಇದಾಕು ತೆಂಗಿನಕಾಯಿ ಮತ್ತು ಸ್ವಲ್ಪ ಹಿಟ್ಟು ಹಾಕಿ ಮತ್ತು ಬೆಲ್ಲ ಹಾಕಿ ಇದು ತೆಂಗಿನ ಇದು ಹಾಕಿ. ಯಾವ ಅಕ್ಕಿ ಉಪಯೋಗ ಮಾಡಿದ್ದೀರಿ? ಬೆಳ್ತಿಗೆ ಅಕ್ಕಿ. ಬೆಳ್ತಿಗೆ ಅಕ್ಕಿಯನ್ನು ನೀವು ನೆನೆಸಿ ಮಾಡಿದ ಅಥವಾ? ನೆನೆಸಿ ಅದನ್ನು ಇದು ಮಿಕ್ಸಿಯಲ್ಲಿ ಇದು ಹುಡಿ ಮಾಡಿ ರೋಸ್ಟ್ ಮಾಡಿದ್ದೀರಿ? ಮಾಡಿದ್ದೀರಲ್ಲ? ರೋಸ್ಟ್ ಮಾಡಿದ್ದು ಅದು ಹುಡಿ ಹೊಡೆದು ಅದರೊಳಗೆ ಹಾಕುವ. ಎರಡನ್ನು ಸಹ ರೋಸ್ಟ್ ಮಾಡಿದ್ದೀವಿ. ಹಲಸಿನ ಹಣ್ಣು ಮಧ್ಯೆ ಹಾಕಿದ್ದೀರಿ? ಇಲ್ಲ ಹಾಕಲಿಲ್ಲ, ಬೆಲ್ಲ. ಹಲಸಿನ ಹಣ್ಣು ಉಪಯೋಗ ಮಾಡಲಿಲ್ಲ? ಮಾಡಿದರೆ ಸ್ವಲ್ಪ ಚೆನ್ನಾಗಿರ್ತಿತ್ತು ಅನಿಸ್ತದೆ. ಮಾಡಲಿ, ನಾನು ಬೀಜದ್ದು ಇದು ಕೊಟ್ಟದ್ದು. ಬೀಜದಲ್ಲಿ ಕೊಟ್ಟಿದ್ದೀರಿ? ಓಕೆ. ಅದು ಸಹ ಒಳ್ಳೆ ಪ್ರಯತ್ನ. ಬೀಜ ಸಹ ಯೂನಿಕ್ ಇದೆ. ಹೌದು. ಮಧ್ಯದಲ್ಲೊಂದು ಇದು ಸಹ ಹಾಕಿದ್ದಿದ್ರೆ ಹಣ್ಣು ಸಹ. ಇದೀಗ ಉಪ್ಪಟ್ಟು ಪಚ್ಚಿಲ್ ನೀವು ಮೊದಲು ಸೋಪ್ ಮಾಡಿಟ್ಟಿದ್ರ? ಉಪ್ಪು ನೀರಲ್ಲಿ ಹಾಕಿಟ್ಟದನ್ನು ನೀರಿಂದ ಇದು ಮಾಡಿ ರಿಮೂವ್ ಮಾಡಿ ಉಪ್ಪೆಲ್ಲ ಹೋದ ಮೇಲೆ ಅದನ್ನು ಬೇಯಿಸಿ ನೀರುಳೆಲ್ಲ ಹಾಕಿ ಅದೇ ಇದನ್ನು ಮೊದಲು ಸೋಪ್ ಮಾಡಿ ಇಟ್ಕೊಂಡಿದ್ದೀರಿ. ಉಪ್ಪು ನೀರೆಲ್ಲ ಹಾಕ್ಬೇಕಲ್ಲ ಉಪ್ಪಟ್ಟು ಪಚ್ಚಿಲ್ ಮಾಡಬೇಕಾದ್ರೆ? ಅದು ಉಪ್ಪೆಲ್ಲ ತೆಗಿಬೇಕು. ಉಪ್ಪು ತೆಗೆದ ಆಮೇಲೆ ಕಟ್ಲೆಟ್ ಸೊ ಕಟ್ಲೆಟ್ ಕಟ್ಲೆಟನ್ನು ನೀವು ಇದು ಉಂಟಲ್ಲ ಯಾವುದು ಮೈದಾ ಏನಾದ್ರು ಮಿಕ್ಸ್ ಉಂಟಾ? ಇಲ್ಲ, ಇದು ಹಾಕಿ ಕಾರ್ನ್ಫ್ಲವರ್ ಹಾಕಿದ್ರಾ? ಮತ್ತೆ ಟೋಸ್ಟ್ ಹುಡಿ ಬೈಂಡಿಂಗ್ ಟೋಸ್ಟ್ ಬ್ರೆಡ್ ಟೋಸ್ಟ್. ಟೋಸ್ಟ್ ಸರ್ ಆಯ್ತಾ, ಪೊಡಿಯನ್ನು ಮಿಕ್ಸ್ ಎಷ್ಟು? 70 ಹೆಸರು ಹೆಂಗಿಲ್ಲ ಖಾರ ಜಯಂತಿ, ನಿಮ್ಮ ಮೇನ್ ಡಿಶ್ ಯಾವುದು ಇದರಲ್ಲಿ? ಬಿರಿಯಾನಿ. ಹೌದು, ಬಟ್ ಇಲ್ಲ ಮೇನ್ ಡಿಶ್ ಯಾವುದು ಸ್ಪೈಸಲ್ಲಿ? ಇನ್ನಲ್ಲ, ನಾವು ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು? ಇದಕ್ಕೆ ಹಲಸು ಹಬ್ಬ ನಮಗೆ ನಿಜವಾಗಿಯೂ ತುಂಬ ಸಂತೋಷದ ಒಂದು ವಿಷಯ ಇದು. ನಾನು ಮೊದಲ ಬಾರಿಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಅಡುಗೆ ಸ್ಪರ್ಧೆಯಲ್ಲಿ ರತ್ನಾಕರಣ್ಣ ಫೋನ್ ಮಾಡುವಾಗ ಅಡುಗೆ ಸ್ಪರ್ಧೆ ಎಂದು ಕೇಳುವಾಗ ತುಂಬ ಸಂತೋಷ ಆಯಿತು. ಯಾಕೆಂದರೆ ಇಂತಹ ಒಂದು ಹಬ್ಬದಲ್ಲಿ ನಾವು ಭಾಗವಹಿಸುವುದೇ ಒಂದು ಯಾವುದೋ ಜನ್ಮದ ಪುಣ್ಯ. ಇಲ್ಲಿ ಎಲ್ಲರೂ ಸಜ್ಜನರು ಸೇರಿ ಮಾಡುವಂತಹ ಈ ಒಂದು ಅಡುಗೆ ಒಂದು ಅಪೂರ್ವವಾದ ಅನುಭವವನ್ನು ಕೂಡ ನನಗೆ ಕೊಟ್ಟಿತು. ಇಷ್ಟೊಂದು ಜನರು ನಮ್ಮ ಫ್ರೆಂಡ್ಸ್ ಥರ ನಾವು ಇಲ್ಲಿ ಬಂದ ಮೇಲೆ ಒಟ್ಟಾಗಿ ಬಹಳ ಪ್ರೀತಿಯಿಂದ ಇದನ್ನು ಒಂದು ಮಾಡುವಂತಹ ಒಂದು ಭಾಗ್ಯ, ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿದೆ. ಈ ಆಯೋಜಕರಿಗೆ ಅನಂತ ಧನ್ಯವಾದಗಳು. ನನ್ನ ಹೆಸರು ಸುಮಂಗಲ, ಕಂಕನಾಡಿಯಿಂದ ಬಂದಿದ್ದೇನೆ. ನಮಸ್ತೆ, ನನ್ನ ಹೆಸರು ಶೀಲಾ ತಿಲಕ್ ಅಂತ. ನಾನು ಇವತ್ತು ಈ ಹಲಸು ಮೇಳದ ಮಂಗಳೂರು ಹಲಸು ಹಬ್ಬದ ಅಡುಗೆ ಸ್ಪರ್ಧೆಯಲ್ಲಿ ಖಾರ ವಿಭಾಗದಲ್ಲಿ ಭಾಗವಹಿಸಿದ್ದೆ.
ನಾನು ಮಾಡಿ ಮುಖ್ಯವಾಗಿ ಹಲಸು ಯಾವುದೇ ಹಲಸು ಹಬ್ಬ ಇದ್ದರೆ ಅದರಲ್ಲಿ ಖಾದ್ಯ ಸ್ಪರ್ಧೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಹಲಸಿನಿಂದ ಹೇಗೆ ಯಾವ ಥರದ ಉಪಯೋಗಗಳನ್ನು ಮಾಡ್ಬೋದು ಅಂದಲ್ಲಿ ಹಲಸು ಜನರಿಗೆ ಅದರನ್ನು ಅವೇರ್ನೆಸ್ ಕ್ರಿಯೇಟ್ ಆಗಬೇಕಾದ್ರೆ ನಮಗೆ ಈ ಮೂಲಕ ನಾವು ಖಾದ್ಯಗಳನ್ನು ಮಾಡಿ ತೋರಿಸುವುದರಿಂದ ಹಾಗೂ ಜನರಿಗೆ ಈ ಥರ ಖಾದ್ಯಗಳನ್ನು ಮಾಡ್ಬೋದು ಅಂತ, ಹಾಗೆ ಹೆಚ್ಚಾಗಿ ಹಲಸಿನ ಹೆಂಗಸರು ಅಥವಾ ಮನೆಯಲ್ಲಿ ಖಾದ್ಯ ಮಾಡುವವರಿಗೆ ಇದರಿಂದ ತುಂಬ ಪ್ರೋತ್ಸಾಹ ಸಿಗ್ತದೆ. ಯಾಕೆಂದರೆ ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡ್ಬೋದು, ಅದನ್ನು ಜನರಿಗೆ ಮನೆಯವರಿಗೆ ಹೊರಗಿನವರಿಗೆ ಜನರಿಗೆ ಉಣಬಡಿಸಲಿಕ್ಕೆ ಅವರಿಗೂ ಒಂದು ಉತ್ಸಾಹ ಇರುತ್ತದೆ. ಹಾಗೂ ಈ ಥರ ಪ್ರೋತ್ಸಾಹ ಮಾಡುವುದರಿಂದ ಸ್ಪರ್ಧೆಯನ್ನು ಆಯೋಜಿಸಿದ ಈ ಗ್ರಾಹಕ ಬಳಗದವರಿಗೂ ನಮ್ಮ ತುಂಬ ಧನ್ಯವಾದಗಳು. ನಾನೇನು ಇವತ್ತು ಮಾಡಿದ್ದೇನೆಂದರೆ ಹಲಸಿನ ಬೀಜದ ಖಾರದ ಕಡುಬು ಮಾಡಿದ್ದೇನೆ. ನನ್ನ ಇಷ್ಟದ ವಿಷಯ ಅಂದರೆ ಒಂದು ಸಂಪೂರ್ಣವಾಗಿ ಸಮತೋಲಿತ ಆಹಾರವನ್ನು ಮಾಡುವುದು. ಹಾಗಾದ ಕಾರಣ ಇದರಲ್ಲಿ ನಾನು ಆವಿಯಲ್ಲಿ ಬೇಯಿಸಿ ಪ್ರೋಟೀನ್ಯುಕ್ತ ಒಂದು ಖಾದ್ಯವನ್ನು ತಯಾರಿಸಿದ್ದೇನೆ. ಹಲಸಿನ ಬೀಜದಿಂದ ಹಲಸಿನ ಎಲೆಯನ್ನು ಉಪಯೋಗಿಸಿ ಬೇಯಿಸುವುದರಿಂದ ಹಲಸಿನ ಎಲೆಯಲ್ಲಿ ಇರುವ ತುಂಬ ಒಳ್ಳೆಯ ಗುಣಗಳು ಆ ಆಹಾರಕ್ಕೆ ಬಂದು ಹಲಸಿನ ಆಹಾರದ ಗುಣಮಟ್ಟವನ್ನು ವೃದ್ಧಿಸುತ್ತದೆ. ಸ್ಟೀಮಿಂಗ್ ಮಾಡುವುದು, ಆವಿಯಲ್ಲಿ ಬೇಯಿಸುವುದರಿಂದ ಪೋಷಕಾಂಶಗಳು ಆಹಾರದಲ್ಲಿ ಹೆಚ್ಚು ಉಳಿಯುತ್ತದೆ. ಹಾಗೆ ಅದೆರಡನ್ನು ಉಪಯೋಗಿಸಿಕೊಂಡು ಅದರಲ್ಲಿ ನಮ್ಮ ದೇಹಕ್ಕೆ ಬರೀ ತಿನ್ನೋದು ರುಚಿಗೆ ಮಾತ್ರ ಅಲ್ಲ, ಆರೋಗ್ಯಕರವಾಗಿಯೂ ಆಗಬೇಕು. ಅದರಿಂದಾಗಿ ಯಾವುದೇ ವಯಸ್ಸಿನವರಿಗೆ, ಆಬಾಲ ವೃದ್ಧರಿಗೆ, ಮಕ್ಕಳಿಗಾಗಲಿ ಪ್ರಾಯದವರಿಗಾಗಲಿ, ಬೇರೆ ಬೇರೆ ಆಹಾರ ಪದ್ಧತಿ ಡಯಟ್ ಕಾನ್ಷಿಯಸ್ ಇರೋರಿಗೆ ಎಲ್ಲರಿಗೂ ಹೊಂದಬಲ್ಲ ಸುತ್ತಮುತ್ತಲಿನ ಕಡಿಮೆ ಬೆಲೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಉಪಯೋಗಿಸಿ ಒಂದು ಆರೋಗ್ಯಕರ, ಸಂಪೂರ್ಣ ಮತ್ತು ಸಮತೋಲಿತ ಆಹಾರವನ್ನು ಹೇಗೆ ಮಾಡ್ಬೋದು ಅಂತ ತೋರಿಸಿಕೊಡಲಿಕ್ಕೆ ನಾನು ಈ ಖಾದ್ಯವನ್ನು ತಯಾರಿಸಿದ್ದೆ. ಡಾಕ್ಟರ್ ಶಿವಾನಂದ್ ಅವರು ನಮ್ಮ ತೀರ್ಪುಗಾರರಿಗೆ ಕಾಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ವಿದ್ಯಾ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಸುಧಾ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಶಿವಾನಂದ್ ಸುದ್ದಿ ಮಾಧ್ಯಮದವರಿಗೆ ನಮ್ಮ ಬಳಗದ ಪರವಾಗಿ ಸ್ವಾಗತ. ಅಕ್ಕಿ ಬೆಲ್ಲದೊಂದಿಗೆ ನಮ್ಮ ಅಧ್ಯಕ್ಷರು ಅವರಿಗೆ ಗೌರವ ನೀಡಬೇಕಾಗಿ ವಿನಂತಿ. ನಾಗರಾಜ್ ಶರ್ಮಾ ಅವರು ವೇದಿಕೆಗೆ ಆಗಮಿಸಬೇಕು. ಖಾರ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದುಕೊಂಡವರು ನಯನ ವಸಂತ್. ಜೋರಾದ ಚಪ್ಪಳೆ. ಕಂಗ್ರ್ಯಾಚುಲೇಷನ್ಸ್. ಮೂರನೇ ಬಹುಮಾನ 1,000 ರೂಪಾಯಿ ಸ್ಮರಣಿಕೆ ಸರ್ಟಿಫಿಕೇಟ್ ಹಾಗೂ ಮೆಡಲ್ ನೀಡಲಾಗಿದೆ. ಈಗ ಖಾರ ಸ್ಪರ್ಧೆಯ ಎರಡನೇ ವಿಜೇತೆ
ಜಯಂತಿ ಮಾಧವ್, ಎರಡನೇ ಬಹುಮಾನ 2,000 ರೂಪಾಯಿ, ಸ್ಮರಣಿಕೆ ಸರ್ಟಿಫಿಕೇಟ್ ಹಾಗೂ ಮೆಡಲ್ ನಮ್ಮ ತೀರ್ಪುಗಾರರು ನೀಡಬೇಕು. ಕಂಗ್ರ್ಯಾಚುಲೇಷನ್ಸ್. ಮೊದಲ ಬಹುಮಾನ ಖಾದ್ಯ ಸ್ಪರ್ಧೆಯ ಖಾರ ವಿಭಾಗದಲ್ಲಿ ಮೊದಲ ಬಹುಮಾನ ಶೀಲಾ ತಿಲಕ್. ಮೊದಲನೇ ಬಹುಮಾನ 2,000 ರೂಪಾಯಿ, ಸ್ಮರಣಿಕೆ ಸರ್ಟಿಫಿಕೇಟ್ ಹಾಗೂ ಮೆಡಲ್ ನೀಡಲಾಗಿದೆ. ಖಾದ್ಯ ಸ್ಪರ್ಧೆಯ ಸಿಹಿ ವಿಭಾಗದ ವಿಜೇತರು, ಮೂರನೇ ಬಹುಮಾನ ಪೂರ್ಣಿಮಾ ಶೇಟ್. ಇವರಿಗೆ 1,000 ರೂಪಾಯಿ, ಸ್ಮರಣಿಕೆ ಸರ್ಟಿಫಿಕೇಟ್ ಹಾಗೂ ಮೆಡಲ್ ನೀಡಲಾಗುವುದು. ಈಗ ನಮ್ಮ ಖಾದ್ಯ ಸ್ಪರ್ಧೆಯ ಸಿಹಿ ಖಾದ್ಯ ಸ್ಪರ್ಧೆಯ ಎರಡನೇ ಬಹುಮಾನವನ್ನು ನಮ್ಮ ಡಾಕ್ಟರ್ ಶಿವಾನಂದ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಖಾದ್ಯ ಸ್ಪರ್ಧೆಯ ಎರಡನೇ ವಿಜೇತೆ ಪುಷ್ಪಾ ಪಾಟೀಲ್. ಡಾಕ್ಟರ್ ಶಿವಾನಂದ್ ಅವರು ಅವರಿಗೆ ಸ್ಮರಣಿಕೆಯನ್ನು ನೀಡಬೇಕು. ಇವರಿಗೆ 2,000 ರೂಪಾಯಿ ನಗದು ಬಹುಮಾನ, ಸರ್ಟಿಫಿಕೇಟ್, ಮೆಡಲ್ ಅನ್ನು ನೀಡಲಾಗಿದೆ. ನಮ್ಮ ಖಾದ್ಯ ಸ್ಪರ್ಧೆಯ ಮೊದಲ ಬಹುಮಾನವನ್ನು ಡಾಕ್ಟರ್ ಶಿವಾನಂದ್ ಅವರು, ನಮ್ಮ ಅಧ್ಯಕ್ಷರು GR ಪ್ರಸಾದ್ ಅವರು ಹಾಗೂ ಎಲ್ಲ ತೀರ್ಪುಗಾರರು ಜೊತೆಯಲ್ಲಿ ಸೇರಿ ನೀಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮೊದಲ ಸ್ಥಾನ ಪಡ್ಕೊಂಡವರು ವಿಜಯ ಶಾರದಾ ವಿದ್ಯಾಲಯ. ಇವರಿಗೆ 2,000 ರೂಪಾಯಿ, ಸ್ಮರಣಿಕೆ ಸರ್ಟಿಫಿಕೇಟ್ ಹಾಗೂ ಮೆಡಲ್ ಅನ್ನು ನೀಡಲಾಗಿದೆ. ಎಲ್ಲರಿಗೂ ಅಭಿನಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.